ಸ್ನೇಹಿತರೆ, ಹದಿಹರೆಯದ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಮೊಡವೆ ಮತ್ತು ಬ್ಲ್ಯಾಕ್ ಸ್ಪಾಟ್ಸ್. ಕನ್ನಡಿಯ ಮುಂದೆ ನಿಂತು ಅಂದ ನೋಡಿಕೊಳ್ಳುವಾಗ ಮೊಡವೆಯೊಂದು ಇಣುಕಿ ಕುಹುಕ ನಗೆ ಬೀರಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ದೊಡ್ಡ ಸಮಸ್ಯೆಯಂತೆ ಕಾಡುತ್ತದೆ. ಕೆಲವರು ಕೇವಲ ಮೊಡವೆ ತಾನೆ ಎಂದು ನಿರ್ಲಕ್ಷ್ಯ ತೋರುತ್ತಾರೆ. ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸುವವರಿಗೆ ಮೊಡವೆಯೇ ಪ್ರತಿದಿನ ನೋವು ಕೊಡುತ್ತದೆ, ಒಂದು ದೊಡ್ಡ ದುಷ್ಮಂತರ. ಹದಿಹರೆಯದ ದಿನಗಳಲ್ಲಿ ದೇಹದಲ್ಲಿ ರಸದೂತಗಳ ಸ್ರವಿಕೆಯಲ್ಲಿ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವ ವ್ಯತ್ಯಾಸದಿಂದ ಮೊಡವೆಗಳು ಕಾಣಿಸಿಕೊಳ್ಳುತ್ತವೆ. ವಿಟಮಿನ್ ಎ ಕೊರತೆಯಿಂದ ಮೊಡವೆ ಕಾಣಿಸಿಕೊಳ್ಳುವುದು ಸಹಜ. ಮುಖವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರುವುದು, ತ್ವಚೆಗೆ ಸೂಕ್ತವಲ್ಲದ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಬಳಸುವುದು, ಅತಿಯಾದ ಎಣ್ಣೆ ಪದಾರ್ಥಗಳನ್ನು ತಿನ್ನುವುದು, ಮಾನಸಿಕ ಒತ್ತಡ, ಧೂಳು ಇತ್ಯಾದಿಗಳಿಂದ ಮೊಡವೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಇತ್ತೀಚೆಗೆ ಒಂದು ಅಚ್ಚರಿಯ ಸಂಶೋಧನೆಯಲ್ಲಿ ಅತಿಯಾಗಿ ಸ್ಮಾರ್ಟ್ ಫೋನ್ ಬಳಸುವುದರಿಂದ ಕೂಡ ಮುಖದ ಮೇಲೆ ಮೊಡವೆಗಳು ಹಾಗೂ ಕಪ್ಪು ಚುಕ್ಕೆಗಳು ಆಗುತ್ತಿವೆ ಎನ್ನುವ ಮಾಹಿತಿ ಬಂದಿದೆ. ಇದಕ್ಕೆ ಕಾರಣ ಮೊಬೈಲ್ನಲ್ಲಿರುವ ಅಲ್ಟ್ರಾ ರೇಸ್ಗಳು. ಈ ಮೊಡವೆಗಳನ್ನ ದೂರ ಹೋಗಿಸಲು ನಾವು ಹಲವಾರು ಕ್ರೀಮ್ಗಳನ್ನ, ಹಲವಾರು ಡಾಕ್ಟರ್ಗಳನ್ನ ಕೂಡ ಭೇಟಿ ಮಾಡಿ ಪರಿಹಾರ ಪಡೆದುಕೊಳ್ಳಲು ಪ್ರಯತ್ನ ಮಾಡುತ್ತೇವೆ. ಆದರೆ ನಿಮ್ಮ ಹತ್ತಿರ ಇರುವಂತಹ ಕೆಲವು ಅತ್ಯುತ್ತಮ ವಸ್ತುಗಳನ್ನು ಬಳಸಿ ನಿಮ್ಮ ಮನೆಯಲ್ಲಿಯೇ ಇದಕ್ಕೆ ನೀವು ಪರಿಹಾರ ಪಡೆದುಕೊಳ್ಳಬಹುದು. ನೀರು ಸರ್ವರೋಗಕ್ಕೂ ಮನೆಮದ್ದು. ಶುದ್ಧ ನೀರು ಕುಡಿಯುವುದರಿಂದ ಮನುಷ್ಯ ಆರೋಗ್ಯವಂತನಾಗಿರುತ್ತಾನೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನ ಕುಡಿಯಲೇಬೇಕು. ಇನ್ನು ಮುಖದಲ್ಲಿ ಮೊಡವೆ ಇರುವವರು ಹೆಚ್ಚಾಗಿ ನೀರು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇರಿಸಿ ಮೊಡವೆಗಳು ಕಡಿಮೆ ಮಾಡಲು ನೆರವಾಗುತ್ತವೆ. ಇನ್ನು ಆಗಾಗ ಶುದ್ಧ ನೀರಿನಿಂದ ಮುಖ ತೊಳೆಯುವುದು ಮೊಡವೆಗಳ ನಿವಾರಣೆಗೆ ಸಿಂಪಲ್ ಆದಂತಹ ಮತ್ತು ಒಂದು ಒಳ್ಳೆಯ ಪರಿಹಾರ. ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯುವುದರಿಂದ ಮುಖದ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಲೋಳೆ ರಸ ಅಥವಾ ಅಲೋವೆರಾ. ಅಲೋವೆರಾ ಮನೆಯ ಗಾರ್ಡನ್ ನಲ್ಲಿ ಸಿಗುವ ದುಬಾರಿ ಅಲ್ಲದ ಅತಿ ಸುಲಭವಾಗಿ ಸಿಗುವ ಮೆಡಿಕಲ್ ಪ್ಲಾಂಟ್ ಆಗಿದೆ. ಅಂದ್ರೆ ಔಷಧಿಯ ಗುಣವನ್ನು ಹೊಂದಿರುವ ಸಸ್ಯವಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಅಲೋವೆರಾ ಗಿಡ ಚಿಕ್ಕದಾಗಿ ಕಂಡರೂ ಇದರ ಔಷಧೀಯ ಗುಣಗಳು ಮಾತ್ರ ಹೇಳಲು ಅತಿಯಾಗಿವೆ. ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿರುವ ಅಲೋವೆರಾ ಮೊಡವೆಗೂ ಕೂಡ ರಾಮಬಾಣ. ಯಾವುದೇ ಇತರ ವಸ್ತುಗಳನ್ನು ಮಿಶ್ರಣ ಮಾಡದೆ ಅಲೋವೆರಾ ಲೋಳೆಯನ್ನ ಪ್ರತಿನಿತ್ಯ ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತವೆ. ಅರಿಶಿಣ ಮನೆಯ ಸಾಂಬಾರು ಪದಾರ್ಥಗಳ ಡಬ್ಬಿಯಲ್ಲಿ ಸಿಗುವ ಸುಲಭವಾದಂತಹ ವಸ್ತು. ಪುರಾತನ ಕಾಲದಿಂದಲೂ ಸೌಂದರ್ಯವರ್ಧಕವಾಗಿ ಅರಿಶಿಣವನ್ನ ಬಳಸಲಾಗುತ್ತಿದೆ. ಹೀಗಾಗಿ ಧಾರ್ಮಿಕವಾಗಿಯೂ ಅರಿಶಿಣಕ್ಕೆ ವಿಶೇಷ ಸ್ಥಾನಮಾನವಿದೆ. ನಂಜು ನಿವಾರಿಸುವ, ತ್ವಚೆಯ ಆರೋಗ್ಯ ಕಾಪಾಡುವ ಅರಿಶಿಣವನ್ನು ನೀರಿನೊಂದಿಗೆ ಕಲುಕಿಸಿ ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳು ಮಾಯವಾಗುತ್ತವೆ. ಆದರೆ ಎಚ್ಚರವಿರಲಿ, ಹೊರಗಿನ ಅಂಗಡಿಗಳಲ್ಲಿ ಸಿಗುವ ಪ್ಯಾಕೆಟ್ ಅರಿಶಿಣ ಪುಡಿಗಿಂತ ಮನೆಯಲ್ಲಿ ಬೆಳೆಸುವ ಅರಿಶಿಣದ ಕೊಂಬುಗಳು ಅತಿ ಉತ್ತಮ. ಒಂದು ವೇಳೆ ನೀವು ಮಾರ್ಕೆಟ್ ನಲ್ಲಿ ಸಿಗುವ ಅರಿಶಿಣ ಕೊಂಬುಗಳನ್ನ ಮನೆಗೆ ತಂದು ಅದನ್ನ ಗ್ರೈಂಡ್ ಮಾಡಿ ಅದನ್ನ ಲೇಪನ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಸಿಗುವ ಪ್ಯಾಕೆಟ್ಗಳಲ್ಲಿ ಕೆಲವು ಕೆಮಿಕಲ್ಸ್ ಗಳನ್ನು ಕೂಡ ಬಳಸಲಾಗಿರುತ್ತದೆ. ಇದು ನಿಮಗೆ ಒಂದು ವಾರ್ನಿಂಗ್ ಆಗಿದೆ. ಕಡಲೆ ಹಿಟ್ಟು. ಮೊಡವೆಗಳು ಆರಂಭವಾಗುತ್ತಿದ್ದಂತೆಯೇ ದುಬಾರಿ ಫೇಸ್ ವಾಶ್, ಸೋಪುಗಳ ಬಳಕೆಯತ್ತ ಮುಖ ಮಾಡುವ ಬದಲು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗುವ ಕಡಲೆ ಹಿಟ್ಟಿನ ಬಗ್ಗೆಯೂ ಗಮನ ಇರಲಿ ಸ್ನೇಹಿತರೆ. ಪದೇ ಪದೇ ಫೇಸ್ ವಾಶ್ಗಳನ್ನ ಮೊಡವೆ ಮೇಲೆ ಉಜ್ಜುವ ಬದಲು ಮುಖ ತೊಳೆಯಲು ಕಡಲೆ ಹಿಟ್ಟನ್ನ ಬಳಸಿ. ಕಡಲೆ ಹಿಟ್ಟಿನಿಂದ ನಯವಾಗಿ ಉಜ್ಜಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ. ಈ ಅಭ್ಯಾಸದಿಂದ ದಿನ ಕಳೆದಂತೆ ಮೊಡವೆಗಳು ಕೂಡ ಕಡಿಮೆಯಾಗುತ್ತವೆ. ನಿಂಬೆ ಹಣ್ಣು. ಝಳಝಳ ಬಿಸಿಲಿಗೆ ತಂಪನೆಯ ನಿಂಬೆ ಪಾನಕ ಇದ್ದರೆ ಎಷ್ಟು ಹಿತವೋ ಅದೇ ರೀತಿ ಮೊಡವೆಗಳ ಸಮಸ್ಯೆಗಳಿಗೂ ಕೂಡ ಲಿಂಬೆ ಹಣ್ಣು ಪರಿಹಾರ. ಮೊಡವೆ ಮೇಲೆ ಲಿಂಬೆ ಹಣ್ಣು ಹಚ್ಚುವುದರಿಂದ ಉರಿಯುತ್ತದೆ, ಆದರೆ ಕಾಲಕ್ರಮೇಣ ಮೊಡವೆಗಳು ಕಡಿಮೆಯಾಗುತ್ತವೆ. ಇನ್ನು ಸೂಕ್ಷ್ಮವಾದ ಚರ್ಮವುಳ್ಳವರು ಲಿಂಬೆ ಹಣ್ಣು ಮೊಡವೆ ಮೇಲೆ ಹಚ್ಚಬೇಕೆಂದಿಲ್ಲ. ಇನ್ನು ಮೊಡವೆ ನಿವಾರಣೆಗೆ ಜಾಸ್ತಿ ನೀರು ಕುಡಿಯಲು ಅಭ್ಯಾಸ ಮಾಡಿಕೊಳ್ಳಲು ಬಯಸುವರು ನೀರಿನ ಬದಲು ಲೈಮ್ ಜ್ಯೂಸ್ ಕುಡಿಯಬಹುದು. ಇದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗಿ ಮೊಡವೆಗಳು ಕಡಿಮೆ ಮಾಡುತ್ತವೆ. ನೋಡಿದಿರಾ ಸ್ನೇಹಿತರೆ, ಮನೆಯಲ್ಲಿರುವ ಈ ಪದಾರ್ಥಗಳನ್ನ ನೀವು ರೆಗ್ಯುಲರ್ ಆಗಿ ಬಳಸಿದರೆ ಮೊಡವೆಗಳಿಂದ ನೀವು ಮುಕ್ತಿಯನ್ನ ಪಡೆಯಬಹುದು.